ಮಂಗಳೂರು ಮಹಾನಗರ ಪಾಲಿಕೆಯ ವಿವಿಧ ಇಲಾಖೆಯ ಅಧಿಕಾರಿಗಳ ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ನೂತನ ಜಿಲ್ಲಾಧಿಕಾರಿ ದರ್ಶನ್ ಅವರು ಸಭೆಯನ್ನು ನಡೆಸಿ ಹಲವಾರು ಸಮಸ್ಯೆಗಳ ವಿಚಾರವಾಗಿ ಚರ್ಚೆಯನ್ನು ನಡೆಸಿ ಮಾಹಿತಿಯನ್ನು ಪಡೆದರು. ನೂತನ ಜಿಲ್ಲಾಧಿಕಾರಿಯಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಮಂಗಳೂರು ಮಹಾನಗರ ಪಾಲಿಕೆ ಕಚೇರಿಗೆ ಭೇಟಿ ನೀಡಿ ನಾನಾ ವಿಭಾಗ ಪರಿಶೀಲಿಸಿದ ಬಳಿಕ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಅವರು ಮಾಧ್ಯಮಕ್ಕೆ ವಿವರ ನೀಡಿದರು. ಮಂಗಳೂರು ಮಹಾನಗರ ಪಾಲಿಕೆಯ ಪೌರ ಕಾರ್ಮಿಕರಿಗೆ ಜೆಪ್ಪು ಮಹಾಕಾಳಿ ಪಡ್ಪುವಿನಲ್ಲಿ ವಸತಿ ಸಂಕೀರ್ಣ ನಿರ್ಮಾಣವಾಗುತ್ತಿದೆ. 32 ಮನೆಗಳಲ್ಲಿ 9 ಮನೆಗಳು ಅಂತಿಮ ಹಂತದಲ್ಲಿದೆ. ಪೌರ ಕಾರ್ಮಿಕರ ವಸತಿ ಸಂಕೀರ್ಣದಲ್ಲಿ 2ನೇ ಹಂತದಲ್ಲಿ ಮತ್ತೆ 32 ಮನೆಗಳನ್ನು ನಿರ್ಮಿಸಲಾಗುವುದು. ಕೃತಕ ನೆರೆ ಸಂಬಂಧಿಸಿದಂತೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಗಳ ಅಧಿಕಾರಿಗಳ ಜೊತೆ ಮಾತುಕತೆ ಹಾಗೂ ಪಾಲಿಕೆಯ ಮುಂದಿನ ಕ್ರಮಗಳ ಬಗ್ಗೆ ಚರ್ಚೆ ನಡೆಸಲಾಯಿತು. ಇಂಟಿಗ್ರೇಟೆಡ್ ಕಂಟ್ರೋಲ್ ಆ್ಯಂಡ್ ಕಮಾಂಡ್ ಘಟಕವು ಯಾವ ರೀತಿ ಕೆಲಸ ಮಾಡುತ್ತಿದೆ, ದೂರುಗಳು ಯಾವ ರೀತಿ ನೋಂದಣಿಯಾಗುತ್ತಿದೆ ಎಂಬುದರ ಮಾಹಿತಿ ಸಂಗ್ರಹಿಸಲಾಗುತ್ತಿದೆ. ಪ್ರತಿನಿತ್ಯದ ದೂರು ಮತ್ತು ಪರಿಹಾರಗಳ ಬಗ್ಗೆ ದಾಖಲೀಕರಣ ಮಾಡಲು ಸೂಚಿಸಲಾಗಿದೆ. ಪ್ರತಿ ವಾರವೂ ಮಂಗಳೂರು ನಗರ ಪಾಲಿಕೆಯ ಕಮಿಷನರ್ ಪರಿಶೀಲನೆ ನಡೆಸಲಿದ್ದಾರೆ ಎಂದರು. ಮಂಗಳೂರು ಸ್ವಚ್ಛ ನಗರವಾಗಿದೆ, ಅದರ ಸೌಂದರ್ಯಕ್ಕೆ ಧಕ್ಕೆಯಾಗಬಾರದು. ನಗರದ ಸ್ವಚ್ಛತೆಯ ಬಗ್ಗೆ ಆರೋಪಗಳು ಕೇಳಿಬರುತ್ತಿದೆ, ಇದನ್ನು ಗಂಭೀರವಾಗಿ ಪರಿಗಣಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ದರ್ಶನ್ ಎಚ್.ವಿ. ಹೇಳಿದರು. ಮೀಟಿಂಗ್ ಅಂತ ಏನು ಇದಿರಲಿಲ್ಲ. ಫಸ್ಟ್ ಆಫ್ ಆಲ್ ಕೋರ್ಸ್ ಫ್ಲಡ್ ಪ್ರಿಪೇರ್ಡ್ನೆಸ್ ನಮ್ಮದು ಇವಾಗ ಪ್ರವಾಹ ಬರೋ ರೀತಿ ಆಗಲಿ, ಇಲ್ಲಿ ಪ್ರವಾಹ ಅನ್ನೋದಕ್ಕಿಂತ ಮೇಜರ್ ನೀರು ಹೋಗ್ದಲೇ ಇರುವಂಥದ್ದು ಕಲೆಕ್ಷನ್ ಆಗಿ ಹೇಗೆ ಇದಾಗ್ತದೆ ಅಂತ ಹೇಳಿ ಕೆಲವೊಂದು ಚೋಕ್ ಪಾಯಿಂಟ್ಸ್ ನಿಮ್ಗಳಿಗೆ ಗೊತ್ತು, ನೀವೇ ಬರಿತಾ ಇರ್ತೀರಿ. ಅದ್ರ ಬಗ್ಗೆ ಏನು ಮಾಡ್ಬೋದು, ನ್ಯಾಷನಲ್ ಹೈವೇ ಅವ್ರ ಜೊತೆ ಹೇಗೆ ಸಮನ್ವಯಗೊಳಿಸಬೇಕು, ಅಥವಾ ನಮ್ಮ ಕಾರ್ಪೊರೇಷನ್ ಕಡೆಯಿಂದ ಏನು ಕಾಮಗಾರಿ ತೊಗೊಂಡು ಹೇಗೆ ಅದನ್ನು ಏನು ಮಿಟಿಗೇಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ನಡೀತು. ಮೋರ್ ದ್ಯಾನ್ ಫ್ಲಡ್ ಬೇರೆ ಯಾವುದೂ ಅಷ್ಟು ರಿವ್ಯೂ ಮಾಡಿರಲಿಲ್ಲ. ಇದು ಜಸ್ಟ್ ನಂದು ಮೊದಲನೇ ಸರಿ ಇಲ್ಲಿ ಬಂದಿರೋದ್ರಿಂದ ಎಲ್ಲ ಅಧಿಕಾರಿಗಳು ಮತ್ತು ಅವರ ಒಂದು ಯಾವ್ಯಾವ ಸೆಕ್ಷನ್ ನಿರ್ವಹಣೆ ಮಾಡ್ತಾರೆ, ಆ ಸೆಕ್ಷನಲ್ಲಿ ಎಷ್ಟು ಜನ ಇದ್ದಾರೆ ಅಥವಾ ಅಧಿಕಾರಿಗಳಿದ್ದಾರೆ, ಎಷ್ಟು ವೇಕೆನ್ಸೀಸ್ ಇದೆ, ಈ ಥರದೊಂದು ಮೇಲ್ನೋಟಕ್ಕೆ ನಾವೇನು ಇದು ನೋಡ್ತಾ ಇದ್ದೀವಿ ಅದನ್ನು ಒಂದು ಮಾಡ್ತೀವಿ. ಅಫ್ಕೋರ್ಸ್ ವಾರಕ್ಕೆ 2-3 ಸರಿ ನಾನು ಕಾರ್ಪೊರೇಷನಲ್ಲೇ ಇರ್ತೀನಿ. ನಾನು ಆಡಳಿತ ಅಧಿಕಾರಿ ಬೇರೆ ಇದು, ಮತ್ತು ನಮ್ಮ ನಾಯಕರು ಕೂಡ ನನಗೆ ರೆಗ್ಯುಲರಾಗಿ ಅಪ್ಡೇಟ್ ಮಾಡ್ತಾ ಇರ್ತಾರೆ. ಇವಾಗ 24 hours ನಮ್ಮದೇನು ಏನು ಕಮಾಂಡ್ಸ್ ಎಲ್ಲ ಏನಂತ ಹೇಳ್ತೀರಿ, ಇಂಟಿಗ್ರೇಟೆಡ್ ಕಂಟ್ರೋಲ್ ಆ್ಯಂಡ್ ಕಮಾಂಡ್ ಸೆಂಟರ್ ಅಂತ ಅಥವಾ ಸೆಲ್ ಅಂತ ಏನು ಹೇಳ್ತೀವಿ, ಅದು ಹೇಗೆ ವರ್ಕ್ ಆಗ್ತಿದೆ, ಎಷ್ಟು ಕಂಪ್ಲೇಂಟ್ಸ್ ಬರ್ತಾ ಇದೆ, ಕಂಪ್ಲೇಂಟ್ಸ್ ಬರೋದನ್ನು ರಿಜಿಸ್ಟರ್ ಮಾಡ್ಕೋಬೇಕು. ಕಂಪ್ಲೀಟ್ ಮ್ಯಾನ್ಯುವಲಿ ಆಗಲಿ ಅಥವಾ ಏನೋ ಈ ಆಫೀಸ್ ರೀತಿ ಹೇಗೆ ಡಿಜಿಟಲಿ ನಾವು ಅದನ್ನ ಸ್ಟೋರ್ ಮಾಡಬೇಕು. ಈ ದಿನ ಎಷ್ಟು ಕಂಪ್ಲೇಂಟ್ಸ್ ಬಂತು, ಆ ಕಂಪ್ಲೇಂಟ್ಸಲ್ಲಿ ಎಷ್ಟು ನಾವು. ಈ ಸಂದರ್ಭ ಮಂಗಳೂರು ಮಹಾನಗರ ಪಾಲಿಕೆ ಆಯುಕ್ತ ರವಿಚಂದ್ರ ನಾಯಕ್ ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.